ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ ನಾಡದೋಣಿ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮಗುಚಿ ಬಿದ್ದಿದ್ದು ಸ್ಥಳೀಯರ ಸಕಾಲಿಕ ಕಾರ್ಯಾಚರಣೆಯಿಂದಾಗಿ ಎಲ್ಲರೂ ಅಪಾಯದಿಂದ ಪಾರದ ಘಟನೆ ಉಡುಪಿ ತಾಲೂಕಿನ ಕಾಪು ಲೈಟ್ ಹೌಸ್ನಲ್ಲಿ ನಡೆದಿದೆ. ಅದೃಷ್ಟವಶ ದೋಣಿಯಲ್ಲಿದ್ದ 7 ಮಂದಿ ಮೀನುಗಾರರನ್ನು ರಕ್ಷಿಸಲಾಗಿದೆ. ಸ್ಥಳೀಯರಾದ ಧೀರೇಶ್, ಶಿವಾಜಿ, ಸಂದೀಪ್ ಹಾಗೂ ಕೋಸ್ಟಲ್ ಗಾರ್ಡ್ಗಳಾದ ಪ್ರಶಾಂತ್ ಹಾಗೂ ವಿನೋದ್ ಸೇರಿ ಮೀನುಗಾರರನ್ನು ರಕ್ಷಿಸಿ ದೋಣಿಯನ್ನು ದಡಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿಂದ ಅವ್ರ ಬೋಟ್ಗೆ ಹೋಗುವಾಗ ಮತ್ತೆ ಬಲೆ ಹಾಕಿದರು. ಬಲೆ ಹಾಕಿ ಪುನಃ ರಿಟರ್ನ್ ಅಲ್ಲಿ ಬಲೆ ತೆಗೆದುವಾಗ ಮತ್ತೆ ಒಂದೇ ಸಲ ಗಾಳಿ ಬಂತು. ಅದು ಈಗ ಎಳಿಯುವಾಗ ಒಂದು ಬ್ಯಾಲೆನ್ಸ್ ಆಗ್ಲಿಲ್ಲ, ಇದಾಗಿ ಕ್ಲಿಪ್ ಆಯ್ತು. ಕ್ಲಿಪ್ ಆದ್ಮೇಲೆ ಇವರಿಗೆ ಎಲ್ಲರೂ ನೀರ್ ಒಳಗೆ ಹೋಗಿದ್ರು. ಮತ್ತೆ ಬೋಟ್, ನೀರು, ಇಂಜಿನ್ ಎಲ್ಲ ಬಿದ್ದಿತ್ತು. ಆಗ ಈಗ ಲೋಕಲ್ ಟವರ್ಸ್ ನೋಡಿ ಅವರು ತಕ್ಷಣ ಬಂದು ಅವ್ರು ಹೆಲ್ಪ್ ಮಾಡಿದ್ರು. ಇಲ್ಲಾಂದ್ರೆ ಅವ್ರಿಗೆ ಪ್ರಾಣ ಸಹ ಅಷ್ಟೊಂದು ಆಗ್ಲಿಲ್ಲ. ಯಾಕೆಂದ್ರೆ ಬಲೆ ಸಿಕ್ಕೊಂಡಿದ್ರೆ ಇವ್ರಿಗೆ ಅಂದ್ರೆ ಆಗ್ಲೇ ಇಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ. ಇವರಿಗೆ ನಾವ್ ಎನಿಸಿದ್ರೆ ಇವರು ಸಾಯ್ತಾರೆ ಅಂತ ಎನಿಸಿದ್ರು. ದೇವರಿದ್ದಾರೆ, ಅದಕ್ಕಾಗಿ ಇವರಿಗೆ ಸ್ವಲ್ಪ ಇವತ್ತು ನೋಡಿದ್ದಾರೆ. ಇಲ್ಲಾಂದ್ರೆ ಸ್ವಲ್ಪ ತುಂಬಾ ಕಷ್ಟ ಇತ್ತು ನಮ್ಗೆ. ಮಲ್ಪಿನಿಂದ ಬೆಳಗ್ಗೆ 6:30 ಗಂಟೆಗೆ ಬಂದಿದ್ದು ಸರ್. ನಾವು ಹೋಗುವಾಗ ಬಂಗಡ ಮೀನ್ಗಂತ ಹೋಗಿದ್ವಿ, ಮೀನ್ ಸಿಕ್ಲಿಲ್ಲ. ಕರಕ ಬಂದು ಹೋಗುವಾಗ ಒಂದು ಸರ ಬಂದು ಹೊಡೆದಿದ್ರೆ ನಮ್ಮ ದೋನೆಲ್ಲ ಪಲ್ಟಿ ಆಗಿ ಬಲ್ಲೆ, ಇಂಜಿನ್ ಎಲ್ಲ ಡ್ಯಾಮೇಜ್ ಆಗಿದೆ. 7 ಜನ ಇದ್ದೀವಿ, 7 ಜನಕ್ಕೆ ಸಹ ಏನಾಗ್ಲಿಲ್ಲ. ಅದು ನೀನೇನ ಗವರ್ಮೆಂಟ್ದಲ್ಲಿ ಕೊಟ್ಟಿದ್ರೆ ಕೊಡಿ ಸರ್, ನಾವು ಬಡವರು, ದುಡ್ಕೊಂಡು ತಿನ್ನೋದವರು, ಪಾಪದವರು. ನಿಮ್ಗೆಲ್ಲರಿಗೆ ನಾವು ನಮಸ್ಕಾರ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ ಸರ್, ಕೇಳ್ಕೊಳ್ತಾ ಇದ್ದೀವಿ ಸರ್.